request all the students who are participating for slow cycle race to assemble in the ground. Honorable Mayor of Mangalore City, Mr. Premanand Shetty, respected Commissioner of Mangalore City Corporation, Shri Akshay Sridhar, Honorable Correspondent Sampujya Swamini Mangalamrita Prana, Campus Director Yatish Sir, Principal Dr. Arati Shetty, respected Murlidhar Sir. I welcome you all. A very good evening to one and all. ಎಲ್ಲರಿಗೂ ಮುಸ್ಸಂಜೆಯ ಶುಭ ನಮನಗಳು. ಮಂಗಳೂರು ಸ್ಮಾರ್ಟ್ ಸಿಟಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಆಶ್ರಯದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಈ ಸುಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯದ 75ನೇ ವರ್ಷಗಳ ಸ್ಮರಣಾರ್ಥಕವಾಗಿ ಮಕ್ಕಳ ಹಬ್ಬ ಎಂಬ ಉತ್ಸಾಹವನ್ನು ಅಮೃತ ವಿದ್ಯಾಲಯ ಬೋಳೂರಿನಲ್ಲಿ ಆಯೋಜಿಸಲಾಗಿದೆ. Today we have all gathered here to begin our journey of Azadi Ka Amrit Mahotsav to celebrate and commemorate 75 years of progressive independent India, and this is dedicated to all the people of India who have not only been instrumental in this evolutionary journey but also worked to enable the vision of Honorable Prime Minister Modi's essence of Atma Nirbhar Bharat. So to start with, may we all be one with our thoughts and thank our motherland. Please join for state song. Bharat jananiya tanu jate, jaya he Karnataka mate, jaya Bharat jananiya tanu jate, jaya he Karnataka mate, jaya sundara nadi vanagala nade, jaya he rasa rushigala beede, jaya Bharat jananiya tanu jate, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆರೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆರೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. Nothing can be more reassuring and heartwarming than affectionate words of welcome. May I now request Mr. Yatish Baikampadi to welcome the gathered. ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ. ನಮಗೆ ಒಂದು ವಿಶೇಷ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಈ ಭಾಗದ ಪಾಪ್ಯುಲರ್ MLA ಆಗಿರ್ತಕ್ಕಂಥ ಶ್ರೀಯುತ ವೇದವ್ಯಾಸ್ ಕಾಮತ್ ಅವರು ಬಂದಿದ್ದಾರೆ. ಅವರು ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಸ್ವಾಗತವನ್ನು ಕೊಡಬೇಕು. ಹಾಗೆ ನಮ್ಮ ನಗರದ ಪೂಜ್ಯ ಮೇಯರ್, ಭಾಳ ಒಂದು ಜನರೊಟ್ಟಿಗೆ ಬೆರೆತು ಭಾಳಷ್ಟು ಕೆಲಸ ಮಾಡಿದಂತಹ ಸಜ್ಜನರಾಗಿರ್ತಕ್ಕಂಥ ಶ್ರೀಯುತ ಪ್ರೇಮಾನಂದ್ ಶೆಟ್ಟಿಯವರು ನಮ್ಮೊಟ್ಟಿಗೆ ಇರೋದು ನಿಜವಾಗ್ಲೂ ಅವರ ಒಂದು ಇಡೀ ಟರ್ಮ್ಗೆ ಒಂದು ಲಾಸ್ಟ್ ಒಂದು ಸಿಗ್ನೇಚರ್ ಹಾಕಿದಾಗ ಇವತ್ತಿನ ಒಂದು ಕಾರ್ಯಕ್ರಮ. ಇನ್ನು 2 ದಿವಸದಲ್ಲಿ ಅವರ ಮೇಯರ್ ಸ್ಥಾನ ಕೊನೆಗೊಳ್ತದೆ. ಖಂಡಿತವಾಗ್ಲೂ ಅವರ ಮೇಯರ್ ಸ್ಥಾನವನ್ನು ಕೂಡ ಒಂದು ಹಿ ಈಸ್ ಎಂಡಿಂಗ್ ವಿತ್ ಬಿಗ್ ಬ್ಯಾಂಗ್ ಅಂತ ಹೇಳ್ಬೋದು. ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೆ. ಪ್ಲೀಸ್ ಗಿವ್ ಎ ಬಿಗ್ ವಾರ್ಮ್ ವೆಲ್ಕಮ್ ಫಾರ್ ದಿಸ್ ಒಕೇಶನ್. ಆ್ಯಂಡ್ ನಮ್ಮ ಮಂಗಳೂರು ನಗರದ ಅಗೇನ್ ಯಂಗ್ ಆ್ಯಂಡ್ ಡೈನಾಮಿಕ್ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಯುತ ಅಕ್ಷಯ್ ಶ್ರೀಧರ್ ಅವ್ರನ್ನ ಕೂಡ ನಾನು ವೆಲ್ಕಮ್ ಮಾಡ್ತೇನೆ. ಈ ಕಾರ್ಯಕ್ರಮದ ನಿಜವಾಗ್ಲೂ ಒಂದು ಮುಖ್ಯ ರೂವಾರಿ ಇವರು ಅಂತ ಹೇಳ್ಬೋದು. ಹಾಗೆ ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟಿ ಅವ್ರನ್ನ ಕೂಡ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಸಿಂಗಿಂಗ್ ಕಾರ್ಪೊರೇಟರ್ ಅಂತ ಹೇಳ್ಬೋದು. ಅವರು ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಆ್ಯಂಡ್ ಇನ್ನು ಜನರೊಟ್ಟಿಗೆ ಭಾಳಷ್ಟು ಕಮ್ಯುನಿಟಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ನಗರಸಭೆಯ
ಮಂಜೇಶ್ ಶೆಟ್ಟಿ ಅವರು, ಡಾಕ್ಟರ್ ಮಂಜೇಶ್ ಶೆಟ್ಟಿ ಅವರು ಈಸ್ ಏನಂತಾರೆ ಈ ಹೆಲ್ತ್ ಅಂದ ಕೂಡಲೇ ಹೆಸರು ಬರೋದು ಅವರು ಮಾತ್ರ, ಅವ್ರನ್ನ ಕೂಡ ನಾನು ಸ್ವಾಗತಿಸ್ತೇನೆ. ಮತ್ತು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೀಪ್ತಿ ಅವನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಶಾಲೆಯ ಕರೆಸ್ಪಾಂಡೆಂಟ್ ಸಂಪೂಜ್ಯ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವ್ರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಮತ್ತು ನಮ್ಮ ಈ ಶಾಲೆಯ ಹೋಸ್ಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಅದರ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಡಾಕ್ಟರ್ ಆರತಿ ಶೆಟ್ಟಿ ಅವ್ರನ್ನ ಕೂಡ ಸ್ವಾಗತಿಸ್ತೇನೆ. ಮತ್ತು ಮ್ಯಾನೇಜ್ಮೆಂಟ್ ಕಮಿಟಿಯ ಮುರಳಿ ಶೆಟ್ಟಿ ಅವ್ರನ್ನ ಕೂಡ ಸ್ವಾಗತಿಸ್ತಾ ಎಲ್ಲ ಪಾರ್ಟಿಸಿಪೆಂಟ್ಸು, ಟೀಚರ್ ಮತ್ತು ಸ್ಟೂಡೆಂಟ್ಗಳನ್ನು ಸ್ವಾಗತಿಸಿ ಈ ಕಾರ್ಯಕ್ರಮದ ಚಾಲನೆ ಖಂಡಿತವಾಗ್ಲೂ ನಮ್ಮ ಅತಿಥಿಗಳು ಕೊಡ್ತಾರೆ. Prodigious movement to create a ceremony of remembrance is that of releasing balloons. ಈ ಬಲೂನ್ ಎತ್ತರಕ್ಕೆ ಹೋದ ಹಾಗೆ ಮಕ್ಕಳೇ ನಿಮ್ಮ ಕೀರ್ತಿ ಪತಾಕೆಯು ಹರಡಲಿ. ಇದೊಂದು ಅಭಿವೃದ್ಧಿಯ ದ್ಯೋತಕ. ನಿಮ್ಮ ಕನಸು, ಗುರಿ, ಆಸೆ, ಆಕಾಂಕ್ಷೆಗಳು ಗಗನಕ್ಕೇರಲಿ. Now to warm our hearts with hopeful words of inspiration, may we listen to our Honorable MLA sir. ಕಾರ್ಯಕ್ರಮ ಮಕ್ಕಳ ಹಬ್ಬ. ಈ ಕಾರ್ಯಕ್ರಮದ ವಿಶೇಷ ರೀತಿಯ ಉದ್ಘಾಟನೆ ಸಮಾರಂಭ ಈ ವೇದಿಕೆಯಲ್ಲಿ ಈ ಸಮಾರಂಭದ ಚಾಲನೆಯನ್ನು ಮಾತಾ ಅಮೃತಾನಂದ ಸಂಸ್ಥೆಯ ಮಾತೆಯಾಗಿರುವಂತಹ ಹಿರಿಯರು ಮತ್ತು ಮೇಯರ್ ಅವರು ಎಲ್ಲ ಸೇರಿಕೊಂಡು ಚಾಲನೆಯನ್ನು ನೀಡಿರುತ್ತಾರೆ. ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಿರಂತರವಾಗಿ ಜನರೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡುವ ಒಟ್ಟಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಜನರನ್ನು, ಮಕ್ಕಳನ್ನು ಮತ್ತು ಸಮಾಜವನ್ನು ಒಟ್ಟುಗೂಡಿಸಿ ಆ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಕೂಡ ಅವಕಾಶ ಮಾಡಿಕೊಡುವಂಥ, ಅವರಿಗೆ ಸಹ ಒಂದು ಪ್ರೇರಣೆದಾಯಕವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ನನಗೆ ಗೊತ್ತಿರುವ ಹಾಗೆ ಇದೇ ಮೊದಲು ಬಾರಿ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಗೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಅವರ ಈ ರೀತಿಯ ಚಿಂತನೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಆಜಾದಿ ಕಾ ಅಮೃತ್ ಮಹೋತ್ಸವದ ಕಾರ್ಯಕ್ರಮ ನಿರಂತರವಾಗಿ 1 ವರ್ಷದ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಎಲ್ಲ ವರ್ಗದ ಜನರನ್ನು ಸೇರಿಕೊಂಡು ಎಲ್ಲ ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಅದರ ಮುಖಾಂತರ ಈ ಕಾರ್ಯಕ್ರಮ ಹೆಚ್ಚಿನ ಜನರಿಗೆ ಒಂದು ಪ್ರೇರಣೆ ಆಗಬೇಕು. ಅದರ ಮುಖಾಂತರ ಆ ಮಕ್ಕಳಿಗೆ ಮುಂದಿನ ಈ ಹಿಂದೆ ಸ್ವತಂತ್ರ ಸಂದರ್ಭದಲ್ಲಿ ಕೊಟ್ಟಂಥ ಬಹಳ ತ್ಯಾಗವನ್ನು ಮಾಡಿದಂಥ, ಬಲಿದಾನ ಮಾಡಿದಂಥ ವ್ಯಕ್ತಿಗಳ ಪರಿಚಯವಾಗಬೇಕು. ಆ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ 1 ವರ್ಷ ಪ್ರಯುಕ್ತ ಮಾಡಬೇಕು ಅಂತೇಳುವಂಥ ಪ್ರಧಾನಮಂತ್ರಿಗಳ ಏನು ಯೋಜನೆ ಇದೆ, ಅದಕ್ಕೆ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಕೈ ಜೋಡಿಸ್ತಾ ಇವತ್ತು ಯತೀಶ್ ಬೈಕಂಪಾಡಿಯವರು ಹೇಳಿದರು, ಸರಿಸುಮಾರು 2 ದಿವಸಗಳಲ್ಲಿ 500 ಮಕ್ಕಳಕ್ಕೂ ಹೆಚ್ಚಿನ ಮಕ್ಕಳು ಈ ಕಾರ್ಯಕ್ರಮ ಇದರಲ್ಲಿ ಮಕ್ಕಳ ಹಬ್ಬದಲ್ಲಿ ಭಾಗವಹಿಸ್ತಾ, ಇವತ್ತು ನಗರ ಪ್ರದೇಶದಲ್ಲಿ ನಿರಂತರವಾಗಿ ನೋಡಿದರೆ ಫ್ಲ್ಯಾಟು ಮತ್ತು ಇನ್ನಿತರ ಕಡೆಗಳಲ್ಲಿ ಜಾಗದ ಅಭಾವಗಳಿರುವಂಥ ಸಂದರ್ಭದಲ್ಲಿ ಮತ್ತು ಈಗಿನ ವಸ್ತುಸ್ಥಿತಿಯಲ್ಲಿ ಮಕ್ಕಳು ನಿರಂತರವಾಗಿ ಆ ಟಚ್ ಸ್ಕ್ರೀನ್ ಮೊಬೈಲಿಗೆ ತಮ್ಮ ಹೊಂದಿಕೊಳ್ಳುವಂಥ ರೀತಿಯ ವಾತಾವರಣಗಳಿದ್ದಾಗ, ಅದರಲ್ಲಿ ಕೂಡ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಆ ಒಂದು ಮೊಬೈಲ್ನಲ್ಲೇ ತಮ್ಮ ಶಿಕ್ಷಣದ ವ್ಯವಸ್ಥೆಗಳನ್ನು ಜೋಡಿಸಿಕೊಳ್ಳುವಂಥ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಸ್ಪರ್ಧೆ, ಈ ರೀತಿಯ ಹಬ್ಬ ಭಾಳ ಒಳ್ಳೆಯ ರೀತಿಯ ಪರಿಣಾಮ ಮಕ್ಕಳ ಮನಸ್ಸಿಗೆ ಬೀಳ್ತದೆ ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಇಡೀ ಮಂಗಳೂರಿನ ಜನರನ್ನು ಒಟ್ಟು ಸೇರಿಸಿಕೊಂಡು ಅಭಿವೃದ್ಧಿಯೊಂದಿಗೆ ಈ ರೀತಿಯ ಕಾರ್ಯಗಳಿಗೆ ನಿಜಕ್ಕೂ ಇದೊಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಎಲ್ಲ ಪುಟಾಣಿ ಮಕ್ಕಳಿಗೂ ಸೇರಿದಂಥ ಎಲ್ಲ ಗೌರವಾನ್ವಿತ ಹೆತ್ತವರಿಗೂ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು, ಅಭಿನಂದನೆಗಳನ್ನು ಕೊಡ್ತಾ, ಮಾತಾ ಅಮೃತಾನಂದಮಯಿ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ಕೂಡ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತಮ್ಮ ಈ ಸ್ಥಳವನ್ನು, ಅಮೂಲ್ಯವಾದ ಸ್ಥಳವನ್ನು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿಯನ್ನು ಜೋಡಿಸ್ಕೊಂಡು ತಾವು ಕೊಟ್ಟಿದ್ದೀರಿ. ತಮಗೆ ಕೂಡ ಕೈ ಜೋಡಿಸಿ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳ್ಳುತ್ತೇನೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಈ ದಿವಸ, ಇವತ್ತು ಮತ್ತು ನಾಳೆ ಅಮೃತ ವಿದ್ಯಾಲಯದ ಜೊತೆ ಸೇರಿಕೊಂಡು 2 ದಿವಸ ಮಕ್ಕಳ ಹಬ್ಬದ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಡಿ ವೇದವ್ಯಾಸ್ ಕಾಮತ್ ಅವರೇ,
ಮಂಗಳ ಅಮೃತ ಸ್ವಾಮಿನಿಯವರೇ, ನಮ್ಮ ಮಾನ್ಯ ನಗರ ಪಾಲಿಕೆ ಆಯುಕ್ತರಾದಂಥ ಅಕ್ಷಯ್ ಶ್ರೀಧರ್ ಅವರೇ, ವೇದಿಕೆಯಲ್ಲಿರುವಂಥ ನಮ್ಮ ಈ ಭಾಗದ ನಗರ ಪಾಲಿಕೆ ಸದಸ್ಯರಾದಂಥ ಜಗದೀಶ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ಭಾಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮ ಭಾಳ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಬೇಕಿದ್ರೆ ಇದಕ್ಕೆ ಕಾರಣಕರ್ತರಾದಂಥ ಯತೀಶ್ ಬೈ ಕಂಪಾಡಿ ಅವರೇ, ಎಲ್ಲ ಬಂಧು ಮಿತ್ರರೇ, ಪ್ರಧಾನಮಂತ್ರಿಯವರು ಈಗಾಗಲೇ ನಾಳಿದ್ದು ಆಗಸ್ಟ್ 15ಕ್ಕೆ ಪೂರ್ವಭಾವಿಯಾಗಿ 75 ವಾರದ ಮುಂಚಿತವಾಗಿಯೇ ಈ ದೇಶವ್ಯಾಪ್ತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಒಂದು ಆಚರಣೆ ಮಾಡಬೇಕು, ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕೆನ್ನುವಂಥ ಕರೆಯ ಮೇರೆಗೆ ಈ ದೇಶದಲ್ಲಿ ಎಲ್ಲ ನಾಗರಿಕರು ಅವರ ಕಲ್ಪನೆ ಹೇಗಿತ್ತೆ ಉಂಟು ಹೇಳಿದರೆ, ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಈ ದೇಶದ 120 ಕೋಟಿ ಜನರು ಕೂಡ ಭಾಗಿತ್ವ ಇರಬೇಕು, ಆ ಮೂಲಕ ನಿಜವಾದ ಅಮೃತ ಮಹೋತ್ಸವದ ಆಚರಣೆ ಆಗಬೇಕೆನ್ನುವಂಥದ್ದು ಅವರ ಕಲ್ಪನೆ, ಮೂಲ ಕಲ್ಪನೆ. ಈ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಸಂಸ್ಥೆಗಳು ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ವೇದವ್ಯಾಸ್ ಕಾಮತ್ ಅವರಿಗೆ ಹೇಳಿದರು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಹೇಳಿ. ಖಂಡಿತ ಅದಕ್ಕೆ ತಕ್ಷಣ ನಮ್ಮ ಶಾಸಕರು ಹೇಳಿದರು, ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಜನಸಾಮಾನ್ಯರನ್ನು ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡುವಾಗ ಕೇವಲ ಅಭಿವೃದ್ಧಿ ಮಾತ್ರ ಸೀಮಿತವಾಗಿರುವುದಲ್ಲ, ಇನ್ನಿತರ ಚಟುವಟಿಕೆಗಳನ್ನು ಕೂಡ ಮಾಡುವಂಥ ಮಹತ್ತರವಾದ ಜವಾಬ್ದಾರಿ ನಮ್ಮ ಸಂಸ್ಥೆಗಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಒಳ್ಳೆಯದಾಗಿ ಆಗಬೇಕೆನ್ನುವಂಥ ಒಂದು ಶುಭ ಸಂದೇಶವನ್ನು ಆ ದಿವಸನೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಶಾಸಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಶಾಸಕರ ಒಂದು ಉತ್ತಮ ಗುಣ ಹೇಳಿದರೆ, ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡುವುದಿದ್ರೆ ಅವರು ಪ್ರತಿಯೊಂದು ಇಲಾಖಾ ಮುಖ್ಯಸ್ಥರಿಗೆ ತನ್ನ ಸ್ವತಂತ್ರವನ್ನು ನೀಡುವುದು ಅವರ ಒಂದು ಉತ್ತಮ ಗುಣ. ಈ ನಿಟ್ಟಿನಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, 2 ಸಂಸ್ಥೆಯ ಅಧಿಕಾರಿಗಳು ಕೂಡ IAS ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಇದ್ದಾರೆ. ಹಾಗಾಗಿ ನಮಗೆ ಸಂತಸ. ಜನಪರವಾದಂಥ ಅವರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎನ್ನುವಂಥ ಒಂದು ವಿಶ್ವಾಸ ನಮ್ಮೆಲ್ಲರ ಮೇಲೆ ಇದೆ. ನಾಳಿದ್ದು ಆಗಸ್ಟ್ 15ರ ಮುಂಚಿತವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲಿ ನಡೀಲಿಕ್ಕಿದೆ. ಇದಕ್ಕೆಲ್ಲದಕ್ಕೂ ಕೂಡ ನನ್ನ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. असतो मा सद्गमय तमसो मा ज्योतिर्गमय मृत्योर्मा मृतङ्गमय ॐ शान्ति शान्ति शान्तिः ॐ लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु. ॐ शान्ति शान्ति शान्तिः ॐ पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः ॐ श्रीगुरुभ्यो नमः. हरि ओम्. देश के निवासी सभी जन एक है,
रंग रूप वेश भाषा चाहे अनेक है। गंगा यमुना ब्रह्मपुत्रा कृष्णा कावेरी, गंगा यमुना ब्रह्मपुत्रा कृष्णा कावेरी। जाके मिल गई सागर में हुई सब एक है। जाके मिल गई सागर में हुई सब एक है। हिंद देश के निवासी सभी जन एक है। रंग रूप वेश भाषा चाहे अनेक है, चाहे अनेक है, चाहे अनेक है। ऐ वतन वतन मेरे आबाद रहे तू, मैं जहाँ रहूँ जहाँ में याद रहे तू। मैं जहाँ रहूँ जहाँ में याद रहे तू। ऐ वतन मेरे वतन, ऐ वतन मेरे वतन। तू ही मेरी मंजिल है पहचान तुझी से, तू ही मेरी मंजिल है पहचान तुझी से। पहुँचूँ मैं जहाँ भी मेरी बुनियाद रहे तू, पहुँचूँ मैं जहाँ भी मेरी बुनियाद रहे तू। ऐ वतन मेरे वतन, ऐ वतन मेरे वतन। तुझ पे कोई गम की आँच आने नहीं दो, तुझ पे कोई गम की आँच आने नहीं दो। कुर्बान मेरी जान तुझ पे शान रहे तू, कुर्बान मेरी जान तुझ पे शाद रहे तू। ऐ वतन मेरे वतन, ऐ वतन वतन मेरे आबाद रहे तू। मैं जहाँ रहूँ जहाँ में याद रहे तू। ऐ वतन मेरे वतन। थैंक यू। भारत हमको जान से प्यारा है, सबसे न्यारा गुलिस्तान हमारा है। भारत हमको जान से प्यारा है, सबसे न्यारा गुलिस्तान हमारा है। सदियों से भारत भूमि दुनिया की शाम है। भारत माँ की रक्षा में जीवन कुर्बान है। भारत हमको जान से प्यारा है, सबसे न्यारा गुलिस्तान हमारा है। उजड़े नहीं हम आपसे, टूटे नहीं अपना वतन। गुमराह ना कर दे कोई, बर्बाद ना कर दे कोई। मस्जिद यहाँ, मंदिर यहाँ, हिंदू यहाँ, मुस्लिम यहाँ, मिलते रहे हम प्यार से। जागो हिंदुस्तानी नाम हमारा है, सबसे प्यारा देश हमारा है। हिंदुस्तानी नाम हमारा है, सबसे प्यारा देश हमारा है। जन्मभूमि है हमारी शान से कहेंगे हम, जन्मभूमि है हमारी शान से कहेंगे हम। हिंदुस्तानी नाम हमारा है, सबसे प्यारा देश हमारा है। असम से मद्रास तक, बंगाल से महाराष्ट्र तक, जाति कही धुन एक है, भाषा कही सत एक है। जाति कही भाषा एक है,
कह दो सभी हम एक है, आवाज़ दो हम एक है, जागो। भारत हमको जान से प्यारा है, सबसे प्यारा देश हमारा है। थैंक यू। करुनाड ताई सदा चिन्मयी, करुनाड ताई सदा चिन्मयी, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯಿ ಚೆಲುವ ಕಣ್ಣದೊಳಗೇನಿದು ಮಾಯಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನ ಮನದನವೆಲ್ಲ ಕನ್ನಡ, ತನ ಮನದನವೆಲ್ಲ ಕನ್ನಡ. ಆ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಥ್ಯಾಂಕ್ ಯು. ಜಾತಿಗಳು ಪಂಥಗಳು ಹಲವಾದರೇನು, ಪ್ರೀತಿಯಲ್ಲಿ ಕಂಡಂತ ನಿತ್ಯ ಸತ್ಯ ಒಂದೇ, ಭಗವಂತನೇ ಅವತರಿಸಿದಿ ನಾಡು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಭವಭಾವ ತೊರೆದಂತ ಈ ಮಣ್ಣ ಗುಣವು, ಈ ನೆಲವು ಶಾಂತಿಯ ತವರಾಗಿದೆ, ಈ ನಾಡು ಸಂಸ್ಕೃತಿಯ ಬೀಡಾಗಿದೆ, ಈ ನೆಲವು ಶಾಂತಿಯ ತವರಾಗಿದೆ. ಬಲ್ಲಿದನು ಬಡವನು ಏನಾದರೇನು, ಬಾಳಿಕೆಯ ಪಡೆದಂಥ ರೀತಿ ನೀತಿ ಒಂದೇ, ಬಲ್ಲಿದನು ಬಡವನು ಏನಾದರೇನು, ಬಾಳ್ವಿಕೆಯ ಪಡೆದಂಥ ರೀತಿ ನೀತಿ ಒಂದೇ, ಸಹಕಾರ ಸಹನೆಗಳು ನಮ್ಮ ಸಂಪತ್ತು, ಸಹನಾವವತು ಸಹನೌ ಭುನತ್ತು, ಸಹ ವೀರ್ಯಂ ಕರವಾವಹೈ, ಸಹಭಾವ ಸಹಬಾಳ್ವೆ ಈ ಮಣ್ಣ ಗುಣವು, ಈ ನೆಲವು ಶಾಂತಿಯ ತವರಾಗಿದೆ, ಈ ನಾಡು ಸಂಸ್ಕೃತಿಯ ಬೀಡಾಗಿದೆ, ಈ ನೆಲವು ಶಾಂತಿಯ ತವರಾಗಿದೆ. ಗ ಮಾ ಪ ಮ ಗ ರೀ ರೀ ಗ ಮ ಗ ರೀ ಸ ಸರಿ ಗ ನೀ ಪ ಮ ಗ ರೀ ರೀ
ಮಾರಿ ಸದಾ ನಿ ಸ ಮಾರಿ ಸದಾ ನಿ ಸ ಮಾರಿ ಸದಾ ನಿ ಸ. ಥ್ಯಾಂಕ್ ಯು. ವಿನೂತನ ವಿದ್ಯಾಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿಕ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಹಕ್ಕ ಬುಕ್ಕ ಪುಲಕೇಶ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಸಂಸ್ಕಾರಿ ಜಯ ಭಾರತಿ. ಜ್ಞಾನದ ವಿಜ್ಞಾನದ ಕಲೆಯ ಸಿರಿ ಸಾರೋದಯ ಧಾರಾನಗರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಸಂಸ್ಕಾರಿ ಜಯ ಭಾರತಿ. ಅರಿವೇ ಗುಡಿ ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ಅರಿವೇ ಗುಡಿ ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಲಗಲಿ ಮಂಗಲ ಜಯಬೇರಿ ಮೊಲಗಲಿ ಮಂಗಲ ಜಯಬೇರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿಕ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ. ಜಯ ಭಾರತಿ ಜಯ ಭಾರತಿ. ಧನ್ಯವಾದಗಳು. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಹಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಲಗೊಲ ಮಲಿಕಿರಿ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಲಗೊಲ ಮಲಿಕಿರಿ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆ ಐಸಿರಿ ಸಾರೋದಯದ ರಾಗದಲ್ಲಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಲಗಲಿ ಮಂಗಲ ಜಯಬೇರಿ ಮೊಲಗಲಿ ಮಂಗಲ ಜಯಬೇರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
you give a try? Sir, photosynthesis is the process where the plant makes its own food in the presence of sunlight, water and carbon dioxide. Very good, Aman. Proud of you, my boy. So, after 10 years, after their graduation, Ajay starts his own business and soon a company. But where Aman is searching for a job still. One day, they both meet together. This company, if I join this company, my life is set. Yeah, send me the documents. Yeah, bye. Aman? Ajay? How come you are here? Do you work here? Could you just recommend my name, please? Okay. Let me check your resume. Welcome to this company. Ajay, but how come? You are the CEO of this company? I could not believe it, man. But how come? As a matter of fact, yes. I'm the CEO of this company. I worked hard, studied with my dedication, and now work sincerely. Yes, of course, thank you. So you see, friends, Ajay worked hard, studied with dedication, and worked hard. So you should be all like Ajay and the later Aman. Thank you. 5 ಮಂದಿ ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. 5 ಮಂದಿ ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ, ಹಿಮಾಲಯದ ನೆತ್ತಿ ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ 5 ನದಿಯ ನಾಡಿನಲ್ಲಿ. ಹೊತ್ತಿ ಉರಿಯುವ ಬೆಂಕಿ ಆರಿ ತಣ್ಣಗಾಗಲಿ, ಹೊತ್ತಿ ಉರಿಯುವ ಬೆಂಕಿ ಆರಿ ತಣ್ಣಗಾಗಲಿ. ಬಂಜರಲ್ಲಿ ಬೆಳೆದು ಹಚ್ಚ ಹಸಿ, ಹೊತ್ತಿ ಉರಿಯುವ ಬೆಂಕಿ ಆರಿ ತಣ್ಣಗಾಗಲಿ. ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಥ್ಯಾಂಕ್ ಯು.
A huge round of applause to Chinmay Kotian. Third prize goes to Amrita Priya. First prize goes to, any guess? Any guess? Chinmay Kotian. A huge round of applause. Mono act, second prize goes to Jay Padmashali. Mime show, as we have only one contestant, so we are giving them appreciation certificate. Please come forward, Dhanush and Troop. Of today. It's only a gesture of love. ಜಂಟಿ ಆಶ್ರಯದಲ್ಲಿ ಆಜಾದ್ ಕಾ ಅಮೃತ ಮಹೋತ್ಸವನ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯದ 75ನೇ ವರ್ಷಗಳ ಸ್ಮರಣಾರ್ಥವಾಗಿ ಮಕ್ಕಳ ಹಬ್ಬ ಎಂಬ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲು ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ನಮ್ಮ ಭಾಗ್ಯವೇ ಆಗಿದೆ. ಕೊರೋನಾ ಎಂಬ ಮಹಾಮಾರಿಯ ಕಾರಣದಿಂದ ಮಕ್ಕಳೆಲ್ಲರೂ ಶಾಲೆಯ ಮುಖವನ್ನೇ ಕಾಣದಂತಹ ಈ ಸಮಯದಲ್ಲಿ ಅವರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸೂಕ್ತ ವೇದಿಕೆಯನ್ನು ಕಲ್ಪಿಸಿದಂತಾಗಿದೆ. ಈಗ ನಾಡಗೀತೆಯೊಂದಿಗೆ ತಾಯಿ ಭುವನೇಶ್ವರಿ ದೇವಿಗೆ ಗೌರವವನ್ನು ಸೂಚಿಸೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನನ ಬಗರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ, ಜನಗಣ ಹೋರುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ, ಕನ್ನಡ ನುಡಿ ಕುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. All the little ones and their parents, it's my pleasure to welcome all of you because you are the important guests for this event, and it's my pleasure to introduce my very good friend, a social worker, and if I say social reformer, I'll not be wrong.
he has done a lot of changes. He is a change maker, Mr. Manjunath Bandari, and recently two from our coast, ಇಬ್ಬರು ಸಜ್ಜನರು MNCಗೆ ಎಲೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಅದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದ ಜನರ ಭಾಗ್ಯ. ಒಂದು ಮಂಜುನಾಥ್ ಭಂಡಾರಿ ಅವರು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸೆಲೆಕ್ಟ್ ಆಗಿದ್ದು ನಮ್ಗೆ ನಿಜವಾಗ್ಲೂ ಖುಷಿ ತಂದಿದೆ. ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಆ್ಯಂಡ್ ಆಲ್ ದ ಕಿಡ್ಸ್ ಒನ್ಸ್ ಅಗೇನ್, ಇದರಲ್ಲಿ ಪೇರೆಂಟ್ಸ್ಗಳು ಎಲ್ಲ ಮಕ್ಕಳು ಕೂಡ ನಮ್ಮದೇ ಮಕ್ಕಳು ಅನ್ನೋ ಒಂದು ಭಾವನೆಯಿಂದ, ಯಾಕಂದರೆ ಕಾಂಪಿಟೇಷನ್ ಇಸ್ ಜಸ್ಟ್ ಒಂಥರ ಔಟ್ಡೋರ್ ಆ್ಯಕ್ಟಿವಿಟಿ. ಟ್ರೈಸಿಕಲ್ ಖಾಲಿ ನಿಮ್ಮ ಫ್ಲ್ಯಾಟ್ ಅಥವಾ ರಿಸ್ಟ್ರಿಕ್ಟೆಡ್ ಜಾಗದಲ್ಲಿ ಓಡಾಡಿಸ್ತಿದ್ದೀರಿ. ನಮ್ಮದೊಂದು ಮೈದಾನ ಇದೆ, ಸೈಕಲ್ ತೊಗೊಂಬಂದು ಇಲ್ಲಿ ಆಟಾಡಿ ಅಂತ ಹೇಳಿದ್ದೀವಿ. ಇಲ್ಲಿ ವಿನ್ ಆಗೋದು ಸೋಲೋದು ಮುಖ್ಯ ಅಲ್ಲ. ದಯವಿಟ್ಟು ಎಲ್ಲ ಮಕ್ಕಳನ್ನು ಕೂಡ ಎಂಕರೇಜ್ ಮಾಡಿ, ವಿನ್ ಆದವರು ನಮ್ಮದೇ ಮಕ್ಕಳು ಅಂತ ನಿಮ್ಮ ಭಾವನೆಯಲ್ಲಿ ಇರಲಿ. ಯಾಕಂದರೆ ಐ ಫೀಲ್ ಆಲ್ ದ ಕಿಡ್ಸ್ ಆರ್ ವಿನ್ನರ್ಸ್ ಹಿಯರ್, ಬಟ್ ಜಡ್ಜಸ್ ವಿಲ್ ಜಸ್ಟ್ ಜಡ್ಜ್ ಒಂದು ಫ್ಯೂ ಮೈನರ್ ಪಾಯಿಂಟ್ಸಿಂದ ಆಚೀಚೆ ಅಂದರೆ ಇನ್ನೊಬ್ಬರು ವಿನ್ ಆಗ್ಬೋದು. ಇವತ್ತಿನ ದಿವಸ ಮರುದಿವಸ ನಿಮ್ಮ ಮಕ್ಕಳೇ ವಿನ್ ಆಗ್ಬೋದು. ಅದನ್ನು ಮನದಲ್ಲಿ ಇಟ್ಕೊಂಡು ಎಲ್ಲರನ್ನೂ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸ್ತೀನಿ. ಸ್ವಚ್ಛಂದವಾಗಿ ಹಾರಾಡಿಕೊಂಡು ಎಲ್ಲರನ್ನು ಆಕರ್ಷಿಸುತ್ತವೆಯೋ ಹಾಗೆಯೇ ನಿಮ್ಮ ಜೀವನದಲ್ಲೂ ಯಾವುದೇ ಅಡೆತಡೆಗಳು ಬಾರದೆ ನಿಮ್ಮ ಸಾಧನೆಯ ಕೀರ್ತಿ ಪತಾಕೆಯು ಗಗನೆತ್ತರಕ್ಕೆ ಹಾರಲಿ. ಒಂದಂತ ಹೇಳಿದ್ರೆ, ಈ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅಮ್ಮ ಅವರು ಯಾವ ಪಣವನ್ನು ತೊಟ್ಟಿದ್ದಾರೆ, ಅದಕ್ಕೆ ನಮ್ಮದೆಲ್ಲ ಒಂದು ಕಣದ ಸಹಾಯ ಇರಲಿ ಅಂತ ಹೇಳಿ ನಾವು ಈ ಸಮಾಜದಲ್ಲಿ ಇರುವಂಥದ್ದು. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದಾಗೆ, ಯತೀಶ್ ಅವರು ಹೇಳಿದಾಗೆ, ಆಟದಲ್ಲಿ ಸೋಲು ಗೆಲುವು ಬಹಳ ಮುಖ್ಯವಲ್ಲವೇ ಅಲ್ಲ, ಆದರೆ ಜೀವನದಲ್ಲಿ ಅವನು ಗೆಲ್ಲಬೇಕು, ಅದು ಬಹಳ ಪ್ರಾಮುಖ್ಯವಿರುವಂಥದ್ದು. ಆಟದ ಗೆಲುವಲ್ಲ, ಆದರೆ ಜೀವನದಲ್ಲಿ ಗೆಲುವಾಗಬೇಕು ಅಂತ ಹೇಳಿದಾಗ ಅವರು ಆಟದಲ್ಲಿ ಸೋಲ್ಲೇಬೇಕು. ಯಾವುದೋ ಒಂದು ಆಟದಲ್ಲಿ ಅವರು ಗೆದ್ದಿದ್ದಾರೆ, ಒಂದು ಆಟದಲ್ಲಿ ಸೋತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಂಡಂಥ ಮಹಾನಗರ ಪಾಲಿಕೆಯವರು ಇರ್ಬೋದು, ಸ್ಮಾರ್ಟ್ ಸಿಟಿಯವರಾಗಿರ್ಬೋದು, ಅದಕ್ಕೆ ಪೂರಕವಾಗಿರುವಂಥ ಈ ಶಾಲೆ ಆಗಿರ್ಬೋದು, ಇವರೆಲ್ಲರಿಗೂ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಯಾವುದೇ ಒಂದು ಕ್ರೀಡೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿನ ಶಿಕ್ಷಕ ವೃಂದದವರು ಮತ್ತು ನೌಕರ ವೃಂದವರು ಬಹಳ ಪ್ರಾಮುಖ್ಯತೆ. ಅದರ ಚುಕ್ಕಾಣಿಯನ್ನು ಹಿಡಿದಂಥ ಪ್ರಾಂಶುಪಾಲರು ಮತ್ತು ಅಮ್ಮರವರು, ನಾನಾಗಲಿ ಯತೀಶ್ ಆಗಲಿ ಇದಕ್ಕೆ ಏನು ಮಾಡ್ಬೋದು ಅಂತ ಸಪೋರ್ಟ್ ಮಾಡ್ಬೋದು. ಆದರೆ ಮುಖ್ಯ ಕಾರಣ ನೀವು ಇದೊಂದು ಒಳ್ಳೆಯ ರೀತಿಯಾಗಿ ಮಕ್ಕಳನ್ನು, ನಾನು ಹೇಳಿಲ್ಲ ಸೋಲು ಗೆಲುವಿನ ಕಡೆಗೆ ನೀವು ತಗೊಂಡೇ ಹೋಗಬೇಡಿ, ಅವರ ಅರಳುವಿಕೆಯನ್ನು ನೋಡಿ ಅವರ ಪಾರ್ಟಿಸಿಪೇಟನ್ನು ಮಾಡಿ ಅಂತ ಹೇಳಿ ಈ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಒಂದ್ಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನೀವೆಲ್ಲ ಕಾಣುವಂತೆ ನಮ್ಮ ಶಾಲಾ ಮೈದಾನವು, ವೇದಿಕೆಯು ಬಣ್ಣಗಳಿಂದ ಕಂಗೊಳಿಸಲು ಮೂಲ ಕಾರಣವಾದಂತಹ ನಮ್ಮ ಅದ್ಭುತ ಪ್ರತಿಭೆ, ನಮ್ಮ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀಯುತ ಅಜಯ್ ಇವರಿಗೂ ಹಾರ್ದಿಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲಾ ಸಂಚಾಲಕಿ ಇವರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಸದಾ ಹಸನ್ಮುಖಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವಂತಹ ನಮ್ಮ ಪ್ರಾಂಶುಪಾಲೆ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಅಮೃತ ಕ್ಯಾಂಪಸ್ಸಿನ ನಿರ್ದೇಶಕರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಬಂದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈಗ ಶಾಂತಿ ಮಂತ್ರ. असतो मा सद्गमय तमसो मा ज्योतिर्गमय मृत्योर्मा मृतङ्गमय ॐ शान्ति शान्ति शान्तिः ॐ लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ शान्ति शान्ति शान्तिः ॐ पूर्णमदं पूर्णमिदं पूर्णात्
पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ श्रीगुरुभ्यो नमः हरि ओम् Team number 2, team number 3, team number 4. Hi, we represent Mangalore Quizzing Foundation, which is an organization of quiz enthusiasts. So to promote quizzing and related activities in and around Mangalore. So we meet once a month regularly, and also we organize quizzes all around Mangalore and rest of Dakshina Kannada district. So a question wouldn't have been asked if there was no reason as to why it should not be asked. So audit is something related to what you guys are studying, and you can also work out the answers. Like if you apply logic when you are thinking of what the answer is, you can easily get the answer. You make a guess. So everybody, you will get 10 points. Right answers 10 points, no negatives. Okay? No fixed like only I give you 10 seconds. देश मेरा देश तेरा कितना प्यारा नाम है, हमें गर्व है तुझ पर, तेरे झंडे को सलाम है, झंडे को सलाम है, झंडे को सलाम है। तीन रंग से सजा तिरंगा, सफेद हरा और केसरिया, तीन रंग से सजा तिरंगा, सफेद हरा और केसरिया, सफेद सच्चाई हरा खुशहाली, केसरिया बलिदान है। देश मेरे देश तेरा कितना प्यारा नाम है, हमें गर्व है तुझ पर, तेरे झंडे को सलाम है। अनेकता में एकता है, अनेकता में एकता है, भारत की विशेषता है, भारत की विशेषता है। अनेकता में एकता है, भारत की विशेषता है। यहाँ सदा रहेगी सुबह, कभी नहीं है शाम है। देश मेरे देश तेरा कितना प्यारा नाम है, हमें गर्व है तुझ पर, तेरे झंडे को सलाम है। देश मेरे देश तेरा कितना प्यारा नाम है। छोड़ो कल की बातें, कल की बात पुरानी, नए दौर में लिखेंगे मिलकर नई कहानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। आज पुरानी जंजीरों को तोड़ चुके हैं, क्या देखो उस मंजिल को छोड़ चुके हैं। चांद को दर पर जा पहुंचा है ज़माना, नया जगत से हम भी नाता छोड़ चुके हैं। नया खून है, नई उमंगे, अब नई जवानी। हम हिंदुस्तानी, हम हिंदुस्तानी, हम हिंदुस्तानी, हम हिंदुस्तानी। Om Namah Shivaya. I am Prahlad from grade 3. I am studying in Amrita Vidyalayam. Today I am going to sing a patriotic song. मेरे देश की धरती, मेरे देश मेरे देश की धरती, मेरे देश की धरती, सोना उगले उगले हीरे मोती। मेरे देश की धरती, मेरे देश की धरती। सुन
के रहत की आवाज़ें, सुन के रहत की आवाज़, यूँ लगे कहीं शहनाई बजे, यूँ लगे कहीं शहनाई बजे। आते हैं मस्त बहारों के, आते हैं मस्त बहारों के, दुल्हन को तरह हर खेत सजे, दुल्हन को तरह हर खेत सजे। मेरे देश की धरती मेरे देश की धरती सोना उगले उगले हीरे मोती, मेरे देश की धरती, मेरे देश की धरती। थैंक यू। My name is Trisha. Today I am going to sing a patriotic song. मेरा कर्मा तू, मेरा धर्मा तू, तेरा सब कुछ मैं, मेरा सब कुछ तू। हर कर्म अपना करेंगे, हर कर्म अपना करेंगे, है वतन तेरे लिए। तू मेरा कर्मा, तू मेरा धर्मा, तू मेरा अभिमान है वतन महबूब मेरे, तुझ पे दिल कुर्बान है। हम जिएंगे और मरेंगे, है वतन तेरे लिए। दिल दिया है जान भी देंगे, है वतन तेरे लिए। दिल दिया है जान भी देंगे, है वतन तेरे लिए। हिंदू मुस्लिम सिख ईसाई हम वतन हम नाम है। हिंदू मुस्लिम सिख ईसाई हम वतन हम नाम है। जो करे इनको जुदा मذहब नहीं इल्ज़ाम है। हम जिएंगे और मरेंगे, है वतन तेरे लिए। दिल दिया है जान भी देंगे, है वतन तेरे लिए। दिल दिया है जान भी देंगे, है वतन तेरे लिए। थैंक यू। My name is Ishan. I am studying in class 3rd. हे वतन वतन मेरे आबाद रही तू, हे वतन वतन मेरे आबाद रही तू। मैं जहाँ रहूँ जहाँ में याद रही तू, मैं जहाँ रहूँ जहाँ में याद रही तू। हे वतन मेरे वतन, हे वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से। पहुँचूँ मैं जहाँ भी मेरे बुनियाद रही तू, पहुँचूँ मैं जहाँ भी मेरे बुनियाद रही तू। हे वतन मेरे वतन, कुर्बान मेरी जान तुझ पे शाद रही तू, कुर्बान मेरी जान तुझ पे शाद रही तू। हे वतन मेरे वतन, हे वतन मेरे वतन, जिंदगी शम्म की सूरत हो खुदाया मेरी, हे वतन। थैंक यू। I am singing about Achyutam Keshavam.
अच्युतं केशवं कृष्णदामोदरं रामनारायणं जानकीवल्लभं रामनारायणं जानकीवल्लभं कौन कहते हैं भगवान आते नहीं, कौन कहते हैं भगवान आते नहीं, मैं मीरा के जैसे तुम बुलाते नहीं, मीरा के जैसे तुम बुलाते नहीं, कौन कहते हैं भगवान खाते नहीं, कौन कहते हैं भगवान खाते नहीं, बेर शबरी के जैसे तुम खिलाते नहीं, बेर शबरी के जैसे तुम खिलाते नहीं, अच्युतं केशवं कृष्णदामोदरं रामनारायणं जानकीवल्लभं रामनारायणं जानकीवल्लभं कौन कहते हैं भगवान सोते नहीं, कौन कहते हैं भगवान सोते नहीं, यशोदा के जैसे सुलाते नहीं, यशोदा के जैसे सुलाते नहीं, अच्युतं केशवं कृष्णदामोदरं रामनारायणं जानकीवल्लभं. ಥ್ಯಾಂಕ್ ಯು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಲಕಲದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು Two little ducks came back. Two little ducks went swimming one day over the hill and far away. Mother duck said, quack, 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 and only one little duck came back. One little duck went swimming one day over the hill and far away. Today we are going to the Kentucky Beach of Papers. Beach of paper, beach of paper, lying on the floor, lying on the floor. Pressure, tidy, tidy. Pick them out, pick them out. We are going to the Kentucky. We are going to the fair to see the senorita with the flies on the head. Oh, shake it, baby, shake it, oh, shake. Tada loud to make a face slump. Thank you. My name is Ahana Main, and the rhyme I am going to recite is this old man. This old man, he played knick-knack on my thumb with a knick-knack, paddywhack, give the dog a bone. This old man came rolling home. This old man, he played
He played knick-knack on my shoe with a knick-knack paddywhack gave the dog a bone. This old man came rolling home. He played knick-knack on my door with a knick-knack paddywhack gave the dog a bone. This old man came rolling home. This old man, he played knick-knack on my high with a knick-knack paddywhack gave the dog a bone. This old man came rolling home. This old man, he played knick-knack with my sticks with a knick-knack paddywhack gave the dog a bone. This old man came rolling home. This old man, he played knick-knack up in heaven with a knick-knack paddywhack gave the dog a bone. This old man came rolling home. This old man, he played knick-knack on my gate with a knick-knack paddywhack gave the dog a bone. This old man came rolling home. This old man, he played knick-knack on my spine with a knick-knack paddywhack gave the dog a bone. This old man came rolling home. This old man, he played knick-knack once again with a knick-knack paddywhack gave the dog a bone. This old man came rolling home. Thank you. Everyone, my name is Purvika. I am starting rhymes. Kangaroo, oh kangaroo, how do you do? How do you do? Baby kangaroo in the pouch. Don't be afraid, why do you crouch? Kangaroo jumping up and down, take with you to town. Kangaroo, oh kangaroo, how do you do? How do you do? Rat-tat-tat-ta, rat-tat-tat-ta. Who can it be? Let's go and see. Here is the postman knocking at the door. Have you any letters? 1, 2, 3, 4. Batter cake, baker's man. Bake me a cake and fast as you can. Pack it and prick it and mark it tutti. Put it in the oven. Teacher and me. Put it in the oven. Teach me. मछली जन की रानी है, जीवन उसका पानी है. हाथ को लगाए तो डर जाएंगी, बाहर निकाले तो मर जाएंगी. पानी में डाले तो तैर जाएंगी, पानी में डाले तो तैर जाएंगी. थैंक यू. तटके आए तो नरे, तटके आए तो नरे, तटके आए तो तोಟ ನೋಡಲ. ನೋಡಿತೇನದು ಚಪಡದಿಂದ ಗೋಡಿದ ತ್ರಾಚಿ ಗುಂಚಲು. ಮಾಡಿತೇನದು ಒಂದು ಸಲ ಆಡಿತು, 2 ಸಲ ಹಾಡಿತು, 3 ಸಲ ಆಡಿತು, ಸೋತು ಹೋಯಿತು. ಹೇಳಿತೇನದು ತ್ರಾಚಿ ಹುಲಿ ಅಂದಿತು, ಓಡಿ ಹೋಯಿತು. Where are you going? Flying so high, over the hillside, over the sea. Aeroplane up in the sky. Chakku chakku chaiya, घूम रहा है मोदर का भैया. इसमें बेटे में और भैया दोनों गाते
cheeks, dimple cheeks, rosy lips, teeth within, curly hair, very fair, eyes are blue, lovely too. Teacher's pet, he's that too. Yes, yes, yes. We saw paper, lying on the floor, lying on the floor. Pick up a saline lid, pick up a saline lid, pick them out, pick them out. Thank you. The garden each fine day, with my ball I like to play. I bounce my ball, I bounce my ball each fine day, out in the garden each fine day, with my ball I like to play. I bounce my ball, I bounce my ball, I bounce my ball each fine day, out in the garden each fine day, with my doll I like to play. I rock my doll, I rock my doll, I rock my doll each fine day, out in the garden each fine day, with my doll I like to play. I rock my doll, I rock my doll, I rock my doll each fine day, out in the garden each fine day, with my kite I like to play. I fly my kite, I fly my kite, I fly my kite each fine day, out in the garden each fine day, with my ball I like to play. I bounce my ball, I bounce my ball, I bounce my ball each fine day. ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ, 10 ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು, ಭುವಿಯ ಸ್ವರ್ಗವು. ಇಲ್ಲಿಯೊಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರುವು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರುವು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಥ್ಯಾಂಕ್ ಯು. हम होंगे कामयाब, हम होंगे कामयाब, हम होंगे कामयाब एक दिन. हो मन में है विश्वास, पूरा है विश्वास, हम होंगे कामयाब एक दिन. हम होंगे कामयाब एक दिन. हम चलेंगे साथ साथ, डाले हाथों में हाथ. हम चलेंगे साथ साथ एक दिन. हो मन में है विश्वास, पूरा है विश्वास, हम चलेंगे साथ साथ एक दिन. हम चलेंगे साथ साथ एक दिन. होंगी शांति चारों ओर, होंगी शांति चारों ओर, होंगी शांति चारों ओर एक दिन. हो मन में है विश्वास, पूरा है विश्वास, होंगी शांति चारों ओर एक दिन. होंगी शांति चारों ओर एक दिन. नहीं डर किसी का आज, नहीं डर किसी का आज, नहीं डर किसी का आज एक दिन. हो मन में है विश्वास, पूरा है विश्वास, नहीं डर किसी का आज एक दिन. नहीं डर किसी का आज एक दिन. हम होंगे कामयाब, हम होंगे कामयाब, हम होंगे कामयाब एक दिन. हो मन में है विश्वास,
पूरा है विश्वास हम होंगे कामयाब एक दिन, हम होंगे कामयाब एक दिन, हम होंगे कामयाब एक दिन. Thank you. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದರಿದ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಕಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿದ್ದ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿದ್ದ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ, ಈ ವತ್ಸರ ನಿರ್ಮರ್ಜನ ಮನದ ದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ಅಜಂತ ಎಲ್ಲೋರ ಹಲೆ ಬೀಡು ಬೇಲೂರ ಶಿಲೆಗಳಿವು ಕಲೆಯ ಆಗರ, ಕಲೆಯ ಆಗರ. ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ, ಮಹಾಸಾಗರ. ನಡೆದು ಹೋದ ಚರಿತೆಯು ನಾಳೆ ಇರುವ ಕವಿತೆಯು, ನಡೆದು ಹೋದ ಚರಿತೆಯು ನಾಳೆ ಇರುವ ಕವಿತೆಯು. ಈ ನಾಡಿನ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. ತಂಗಾಳಿಗೆ ತಲೆಯ ತೂಗೋ ಪೈರಿನ ಹಾಡು, ಪೈರಿನ ಹಾಡು. ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು, ಯಂತ್ರದ ಜಾಡು. ವಿಜ್ಞಾನವು ಅಜ್ಞಾನವ ಗೆಲ್ಲುವ ಪಾಡು, ಗೆಲ್ಲುವ ಪಾಡು. ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು, ಸಾಗಿದೆ ನೋಡು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕನಕನದಲು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು. वार दिए अंगारों में जिस्म जलाया है, तब जाके कहीं
हमने सर पे ये केसरी रंग सजाया है। ए मेरी ज़मीन महफूज नहीं तेरे, ए मेरी ज़मीन महफूज नहीं तो जो तेरे लिए सो दर्द से महफूज रहे तेरी आन सदा, चाहे जान मेरी रहे न रहे। ओ सरसों से भरे कलियान मेरे, जहाँ झूम के बंगड़ा पा न सका। आबाद रहे वो गाँव मेरा, जहाँ लौट के वापस जा न सका। हो वतनावे मेरे वतनावे, तेरा मेरा प्यार निराला था। कुर्बान हुआ तेरी असमत पे, मैं कितना नसीबों वाला था। थैंक यू। Namaste. My name is Jeevika. I'm from grade 5. ए वतन वतन मेरे आबाद रहे तू, ए वतन वतन मेरे आबाद रहे तू। मैं जहाँ रहूँ जहाँ मैं याद रहे तू, मैं जहाँ रहूँ जहाँ मैं याद रहे तू। ए वतन मेरे वतन, ए वतन वतन मेरे आबाद रहे तू, ए वतन वतन मेरे आबाद रहे तू। मैं जहाँ रहूँ जहाँ मैं याद रहे तू। मेरे वतन, ए वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से। पहुँचूँ मैं जहाँ भी मेरी बुनियाद रहे तू, पहुँचूँ मैं जहाँ भी मेरी बुनियाद रहे तू। ए वतन मेरे वतन, ए वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ। कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू। ए वतन वतन मेरे आबाद रहे तू, मैं जहाँ रहूँ जहाँ मैं याद रहे तू। ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು। ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು। ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು। ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ। ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ। ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು। ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ। ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ। ಹೊತ್ತಿ ಉರಿಯುವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ। ಹೊತ್ತಿ ಉರಿಯುವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ। ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ। ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು। ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು। ಲಡಾಖ ನೇಪ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ। ಲಡಾಖ ನೇಪ ಗಡಿಗಳಲ್ಲಿ,
ಗ್ರಾಮಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದುಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದುಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಎದ್ದು ನಿಲ್ಲುವೀರ ದೇಶ ಕರಗಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ಗಡಿ ಚಿಕ್ಕುವ ಆಕ್ರಂದನ ನೆರಳಾಟ ಚೀರಾಟ ಕಿವಿಗೊಡದಿರು ಎದೆಗಿಡದಿರು ನುಗ್ಗು ಮುಂದಕ್ಕೆ ಗಡಿ ಚಿಕ್ಕುವ ಆಕ್ರಂದನ ನೆರಳಾಟ ಚೀರಾಟ ಕಿವಿಗೊಡದಿರು ಎದೆಗಿಡದಿರು ನುಗ್ಗು ಮುಂದಕ್ಕೆ ದೇಹ ಬಿದ್ದು ಹೆಣಗಲರುಳಿ ರಕ್ತದಾತದು ಕುಲಿ ಉರುವ ಛಲ ಕುಗ್ಗದಿರಲಿ ಧೈರ್ಯದೆದೆಯಲಿ ದೇಹ ಬಿದ್ದು ಹೆಣಗಲರುಳಿ ರಕ್ತದಾತದು ಕುಲಿ ಉರುವ ಛಲ ಕುಗ್ಗದಿರಲಿ ಧೈರ್ಯದೆದೆಯಲಿ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ಕಾರ್ಗಿಲ್ಲಿನ ಕುಳಿರ್ಗಾಳಿಯ ಹಿಮಗಿರಿಯನ್ನು ಭೇದಿಸಿ ನುಗ್ಗುತ್ತಿದೆ ಶತ್ರು ಸೇರಿ ಕಡಿದುರುಳಿಸು ಶೌರ್ಯದಿ ಶತವೀಕ್ಷತ ಯೋಧ ನಿನಗೆ ವೀರ ಸ್ವರ್ಗ ಕಾದಿದೆ ಶತಕೋಟಿ ಭಾರತೀಯರ ಹರಕೆ ಬಲ ನಿನಗಿದೆ ಕಾರ್ಗಿಲ್ಲಿನ ಕುಳಿರ್ಗಾಳಿಯ ಹಿಮಗಿರಿಯನ್ನು ಭೇದಿಸಿ ನುಗ್ಗುತ್ತಿದೆ ಶತ್ರು ಸೇರಿ ಕಡಿದುರುಳಿಸು ಶೌರ್ಯದಿ ಶತವೀಕ್ಷತ ಯೋಧ ನಿನಗೆ ವೀರ ಸ್ವರ್ಗ ಕಾದಿದೆ ಶತಕೋಟಿ ಭಾರತೀಯರ ಹರಕೆ ಬಲ ನಿನಗಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ವಂದೇ ಮಾತರಂ ವಂದೇ ಮಾತರಂ ರಾಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ ಬರಡಾಗದ ನಿಲ ಹರಿದಾಡುವ ಜಲ ಎಲ್ಲಿದ್ದರೂ ದೇನಂತೆ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ ಬರಡಾಗದ ನಿಲ ಹರಿದಾಡುವ ಜಲ ಎಲ್ಲಿದ್ದರೂ ದೇನಂತೆ ಇವ ದಕ್ಷಿಣದವ ಅವ ಉತ್ತರದವ ಇವ ಸಿಕ್ಕನು ತಾನಂತೆ ಇವ ಕ್ರೈಸ್ತನು ಇವ ಮುಸಲನು ಈ ಹಿಂದೂ ಬೇರಂತೆ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ ಬರಡಾಗದ ನಿಲ ಹರಿದಾಡುವ ಜಲ ಎಲ್ಲಿದ್ದರೂ ದೇನಂತೆ ಆಡುವುದು ಒಂದಾಗಿರೆ ಮಾಡುವುದೇ ಬೇರೊಂದು ನಡಿ ನುಡಿಯಲಿ ಭೇದವು ನೂರು ಮತ್ತೊಂದು ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ ಬರಡಾಗದ ನಿಲ ಹರಿದಾಡುವ ಜಲ ಎಲ್ಲಿದ್ದರೂ ದೇನಂತೆ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ
ಬರಡಾಗದ ನಿಲ ಹರಿದಾಡುವ ಜಲ ಎಲ್ಲಿದ್ದರೂ ದೀನಂತೆ. ಥ್ಯಾಂಕ್ ಯು. Om Namah Shivaya. I am Anvin from grade 2. Today I am going to perform as Spider-Man. ಸಾಕು ನಿಲ್ಲಿಸಿ ವೈಸರಾಯಿ. ಏನು ಈ ಉಳ್ಳಾಲಕ್ಕೆ ನಾಯಕನು ಆಕ್ರಮಣ ಮಾಡುವನು? ಓಹೋ, ನಾವೇನು ಹೇಡಿಗಳಲ್ಲ, ಶೌರ್ಯದಿಂದ ಹೋರಾಡುವ ರಣಸಿಂಹಿನಿ ಈ ರಾಣಿ ಅಬ್ಬಕ್ಕಾದೇವಿ. ಈ ಪೋರ್ಚುಗೀಸರ ರುಂಡಗಳನ್ನು ಚೆಂಡಾಡಿ ಆ ದುರುಳರ ಕೊಳ ಬಗೆದು ಮಾಲಿನ್ಯವಾಗಿ ಧರಿಸುವೆ. ಆ ಕನ್ನಡ ತಾಯಿಯ ವೀರ ಕಟಾರಿಯು ಆ ಪೋರ್ಚುಗೀಸರ ನೆತ್ತರಿಂದ ಆ ರಣದೇವತೆಗೆ ಅಭಿಷೇಕವನ್ನು ಮಾಡಿಸುವೆ. I am a traffic signal. I am a red light. My name is Prahlad and I am going to play a role of Sangoli Rayana. ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿದ್ದ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ನಮಗಿಲ್ಲ. ಈ ಕನ್ನಡ ನೆಲ ಕಡುಗಲಿಗಳ ಬೀಡು, ಅಂಜಿಗೆ ಇರದವರ ನಾಡು. ಈ ಕನ್ನಡ ನೆಲದ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧರಾಗಿರುತ್ತಾರೆ. ಕಿತ್ತೂರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. This program was conducted by Mangalore Quizzing Foundation. So today, as members of Mangalore Quiz, representing Mount Carmel Central School, one is Tanisha and Vidyut. Second prize winners are from our own Amrita Vidyalaya, Arya and Gnan. Tira and Prarthana MV. For the competition, ಅವ್ರನ್ನೂ ಕೂಡ ಮಿಸ್ ರಾಮದಾಸ್ ಆ್ಯಂಡ್ ಶಶಿರಾಜ್ ಕೌರ್. ರಾಮದಾಸ್ ಇವರಿಬ್ಬರು ನೋಡ್ಬೋದು, ಇವರಿಬ್ಬರು ಚಿತ್ರನಟರು. Both of them have acted in many Kannada and Tulu movies. I request them to please come on stage for a group photograph.
ಆಲ್ಸೋ ವೆರಿ ಗುಡ್ ಸಿಂಗರ್. ಅವರಿಂದ ಹಾಡು ಹೇಳ್ಸೋಣ ಅಲ್ವಾ? तेरे दामन से जो आए उन हवाओं को सलाम, चूम लूं मैं उस जुबा को जिस पे आए तेरा नाम, सबसे प्यारी सुबह तेरी, सबसे रंगी तेरी शान, तुझ पे दिल कुर्बान, छोड़ कर तेरी जमीन को दूर आ पहुँचे हम, छोड़ कर तेरी जमीन को दूर आ पहुँचे हम, फिर भी है ये ही तमन्ना तेरे ज़र्रों की कसम, हम जहाँ पैदा हुए उस जगह पे ही निकले दम, तुझ पे दिल कुर्बान, तू ही मेरी आरज़ू, तू ही मेरी आबरू, तू ही मेरी जान, ऐ मेरे प्यारे वतन, ऐ मेरे बिछड़े चमन, तुझ पे दिल कुर्बान, तुझ पे दिल कुर्बान, तुझ पे दिल कुर्बान. ಕಿರಿಯ ವಿಭಾಗ ಮೊದಲನೇ ಬಹುಮಾನ ಆದ್ಯ ಸಂಧಿ. Mangalamurtha Prana to this awards gathering. I request her to please hand over the prizes. Competition conducted for grade LKG and UKG. I request our cooperator Jagdish Shetty sir to felicitate the prize winners. First prize goes to Purvika. First prize ways to wear Sri Rakshara. Flower Rangoli. First prize goes to Kyati again. Sir, they have witnessed many events and done a very good decision. So thanks from